ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ 3 ಕ್ಷೇತ್ರಗಳಿಗೆ ವಿಲೀನಗೊಂಡ ನಂತರ ಇನ್ನೂ ಕೂಡ ಅತಿ ಮೂಲಭೂತ ಸಮಸ್ಯೆಗಳು ಇಲ್ಲಿ ಅನಾಥವಾಗಿ ಉಳಿದುಕೊಂಡಿವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಾರ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಾಳ ಸಾಗರಮಠದ ಜನರು ಗ್ರಾಮ ಪಂಚಾಯತಿಗೆ ಬರಲು 10 ಕಿಲೋಮೀಟರ್ ಸುತ್ತು ಬಳಸಿ ಬರಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿನ ಜನರು ಬ್ಯಾಂಕ್, ಆಸ್ಪತ್ರೆ ಮತ್ತು ಪಡಿತರಕ್ಕೆ ಕಾರ್ಕಳ ಮತ್ತು ಕಾವಡಿ, ಹೇರಾಡಿ, ಚೌಳಿಕೇರಿ ಮೂಲಕ 10 ಕಿಲೋಮೀಟರ್ ಬಳಸಿ ಬಾರ್ಕೂರು ತಲುಪಬೇಕು. ಸೀತಾ ನದಿಯ ಕವಲು ನದಿ ಇಲ್ಲಿನ ಜನರ ನಡುವೆ ಸಂಬಂಧವನ್ನು ಕಡಿತಗೊಳಿಸಿದೆ. ಕೆ. ಜಯಪ್ರಕಾಶ್ ಹೆಗ್ಡೆ ಸಚಿವರಾದ ಸಮಯದಲ್ಲಿ ರೈತ ಜನರಿಗೆ ಉಪಯುಕ್ತವಾಗುವಂತೆ ನಾಗರಮಠದ ಬಳಿ ಗಿಂಡಿ ಅಣೆಕಟ್ಟು ಮಾಡಿ ಆಟೋ ಮತ್ತು ದ್ವಿಚಕ್ರ ವಾಹನ ಸಂಚಾರಕ್ಕೆ ಮಾತ್ರ ಸಂಪರ್ಕ ವ್ಯವಸ್ಥೆ ಮಾಡಲಾಗಿತ್ತು. ಬಾವಿಯಲ್ಲಿ ಉಪನೀರು ಬರುವ ಈ ಭೂಪ್ರದೇಶದಲ್ಲಿ ನದಿಯ ಪಶ್ಚಿಮ ಭಾಗದಲ್ಲಿರುವ ಇಲ್ಲಿನ ಬಿಲ್ಲವ್ ಮತ್ತು ಮೀನುಗಾರ ಕುಟುಂಬದ 20 ಮನೆಗಳಿಗೆ ಬಾರ್ಕೂರು ಗ್ರಾಮ ಪಂಚಾಯತ್ ನದಿಯಲ್ಲಿ ಪೈಪ್ ಅಳವಡಿಸಿ ನಲ್ಲಿ ನೀರು ವ್ಯವಸ್ಥೆ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿನ ಜನರಿಗೆ ಸಂಚಾರಕ್ಕೆ ಕಿರುಸೇತುವೆ, ರಸ್ತೆ ಮತ್ತು ಕುಸಿದು ಹೋಗುತ್ತಿರುವ ನದಿ ದಂಡೆಗೆ ಕಲ್ಲು ಕಟ್ಟಿ ಇಲ್ಲಿನ ಭೂಪ್ರದೇಶ ನದಿಯ ಒಡಲು ಸೇರುವುದು ತಪ್ಪುತ್ತದೆ. ಕಳೆದ 20 ವರ್ಷದಿಂದ ಇಲ್ಲಿನ ಜನರ ಬೇಡಿಕೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಭೇಟಿಯಾಗಿ ಸಮಸ್ಯೆ ತಿಳಿಸಿದ ಪ್ರಯುಕ್ತ ಹಣ ಮಂಜೂರುಗೊಂಡಿದೆ ಎಂದು ಹೇಳುತ್ತಾರೆ. ಹೊರತು ಯಾವುದೇ ಕಾಮಗಾರಿ ಮಾತ್ರ ಈ ತನಕ ಆಗಿಲ್ಲ. ನಾವು ಈ ನಾಗರಮಠ ಏರಿಯಾದಲ್ಲಿ ಲಾಸ್ಟ್ ಹೊಳೆ ದಂಡೆಯಿಂದ ಆಚೆಗಿರುವರು. ನಮಗೆ ಒಟ್ಟು ಒಂದು 15-20 ಮನೆವರೆಗೆ ನಮ್ಮದು ಇಲ್ಲಿ ಮನೆ ಇದೆ. ಈ ಮನೆಗಳಲ್ಲಿ ಮೂಲ ಸವಲತ್ತು ಏನೂ ಇಲ್ಲ. ಅದರಿಂದ ತಿರುಗೋದಕ್ಕೆ ದಾರಿ ಇಲ್ಲ, ರಸ್ತೆ ಇಲ್ಲ. ರಸ್ತೆ ಇರುವ ರಸ್ತೆಯಲ್ಲಿ ನಾವು ಮಾಡಿದಂಥ ಕಚ್ಚಾ ರಸ್ತೆ ಇವತ್ತಿಗೂ ಹಾಗೇ ಇದೆ. ಆ ಕಚ್ಚಾ ರಸ್ತೆ ಇವತ್ತಿಗೂ ಹಾಗೇ ಇದೆ. ಆ ರಸ್ತೆ ಹಾಗೆ ಇರೋದ್ರಿಂದ ನಾವು ಎಷ್ಟೋ ಸಲ ಈಗ ಮನವಿ ಮಾಡಿದ್ದೀವಿ, ಪಂಚಾಯತಿಯವರಿಗೂ ಮಾಡಿದ್ದೀವಿ, ಮತ್ತು ನಮ್ಮ MLA MP ಗಳು ಬಂದವರಿಗೂ ಕೂಡ ನಾವು ಮಾಡಿದ್ದೀವಿ. ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಒಂದು ಚೂರು ಯಾರು ಮನಸ್ಸು ಕೊಟ್ಟು ನಮಗೊಂದು ಮೂಲ ಸವಲತ್ತು ಮಾಡಿದವರು ಯಾರೂ ಇಲ್ಲ. ಈಗ ಮಳೆಗಾಲ ಬಂತಂದರೆ ನೀರು ತುಂಬ್ತದೆ, ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಒಂದು ರಸ್ತೆ ಇಲ್ಲ, ಶಾಲೆಗೆಲ್ಲ ಹೋಗ್ಲಿಕ್ಕೆ ಕಷ್ಟ. ಹಳೆಯವರಿಂತ ವಯಸ್ಸಾದವರಿಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತೇಳಿದರೆ ಅವರನ್ನು ಅಡ್ಡಿ ಹಾಕಿ ನಾವು ಹೊತ್ಕೊಂಡು ಹೋಗಬೇಕು ಇಲ್ಲಿ. ಯಾಕಂದರೆ ರಸ್ತೆ ಇಲ್ಲ, ಯಾವ ಗಾಡಿಯೂ ಬರೋದಿಲ್ಲ. ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ. ಈಚಿಂದ ಈಗ ನಮ್ಮ ಬಾರ್ಕೂರು ಪಂಚಾಯತಿಗೆ ನಾವು ಹೋಗಬೇಕಾದ್ರೂ ಕೂಡ ನಾವು ಕಾರ್ಕಳ ಹೋಗಿ